ದೇವತೆಯಲ್ಲ ಸುಬ್ರಹ್ಮಣ್ಯ ಸ್ವಾಮಿಯಿಂದ ರಾಮದೇವರಾಯ ಸುಬ್ರಹ್ಮಣ್ಯ ಸ್ವಾಮಿಯಿಂದ ನಮ್ಮದು ಒಂದು ಈ ಆರನೇ ಕುಟುಂಬದ ವಿಶೇಷವಾದಲ್ಲಿ ಅಸಲು ಭಕ್ತಿಪೂರ್ವಕವಾದ ಮಣಿಕಟ್ಟಾಯ ಬಂಟಾಗ ದೇವಿಗೂ ಮನಸ್ಸಿನೆಲ್ಲ 5 ಏಕಮತ ಪೂರ್ವಭಾವಿಯ ತಯಾರಾವಣೆಗಳು ಚಾಲಕರಾಗ ಪರ್ಪಿಸಿದ ಸಮಸ್ತ ತುರಿತ ಗೌಶೇಷನ್ ನೆಟ್ಟುಕೊಳ್ಳುಕೊಂಡು ನಮ್ಮ ಇಲ್ಲ ಚಾಲಕರಾಗ ಸಂತೋಷರು ಸಭಾದವರೆಲ್ಲ ದೈವ ಇಲ್ಲ ಸಂತೋಷರು ಮನೆಯಲ್ಲಿ ಹೋಗುತ್ತಾರೆ ಹೊರಟು ನೈವೇದ್ಯವಾದ ವೈಭವ ಪಾಲ್ಗೊಂಡು ಮಕ್ಕಳ ಕುಟುಂಬ ಶ್ರೇಯಸ್ಸು ಉದ್ದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಿಠಲ ಹೇಳ್ತಾರೆ. ನಾನು ಒಂದೊಂದು ಕಾಪಿ ಕಟ್ಟಿಸ್ಬೋದಿಲ್ಲ ಇವತ್ತು ವರ್ಕಾಡಿ ಅಲಬೆಗುತ್ತು ಹಾಗೂ ಅವರ ಕುಟುಂಬಸ್ಥರು ಶ್ರೀ ಮಣಿಕತ್ತಾಯ ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮ ಸಮರ್ಪಿಸುವುದೆಂದು ಆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಆ ಒಂದು ಧರ್ಮನೇಮದ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಈ ನಮ್ಮ ಕ್ಷೇತ್ರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲಿಗೆ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಕರ್ತ ಬಂಧುಗಳು, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಔಪಚಾರಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ಈ ಒಂದು ಟ್ರಸ್ಟಿನ ಅಲಬೆಗುತ್ತು ಟ್ರಸ್ಟಿನ ಕಾರ್ಯದರ್ಶಿಗಳಾದ ಶ್ರೀ ಗಣೇಶ್ ಶೆಟ್ಟಿಯವರು ಬಂದಂಥ ಎಲ್ಲ ಅತಿಥಿಗಳನ್ನು ಹಾಗೂ ಪತ್ರಿಕಾ ಮಾಧ್ಯಮದವರನ್ನು ಸ್ವಾಗತಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲಬೆಗುತ್ತದ ಈ ಧರ್ಮನೇಮದ ಪುರ್ತುಡು ಮಣಿಕತ್ತಾಯ ಧೂಮಾದಿ ದೈವನ ಸ್ಮರಣೆ ಮಂತಂದು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ಮುಖ್ಯ ಭಿನ್ನರಾದಿತ್ಯನಂಚಿನ ಮಹತ್ವರೆಲ್ಲ ವಿಶೇಷವಾದ ಸ್ವಾಗತ ಅಂತಂದು ನಮ್ಮ ವರ್ಕಾಡಿದ ದಿನೇಶ್ ತಂತ್ರಿಲು ಎಂಗಳ ಈ ವ್ಯವಸ್ಥೆಗೆ ಪೂರ ವ್ಯವಸ್ಥೆಗಳ ಮುಟ್ಟವಾಯಿನಂಚಿನಂಜಿ ತಂತ್ರಿಲ ಆದಿತ್ಯನಂಚಿನ ದಿನೇಶ್ ತಂತ್ರಿಯನ್ನು ಆಳಬೆಗುತ್ತು ಕುಟುಂಬಸ್ಥರ ಪರವಾದ ಆರ್ಥಿಕವಾದ ಸ್ವಾಗತ ಅಂತಂದಿಲ್ಲ. ಅಂಚನೆ ದೇವಸ್ಥಾನದ ಮುಕ್ತೇಶ್ವರ ಆಡಳಿತ ಮುಕ್ತೇಶ್ವರ ಸುಭಾಷ್ ಚಂದ್ರ ಡಬೆರೆಲ್ಲ ಆಳಬೆಗುತ್ತು ಕುಟುಂಬಸ್ಥರ ಪರವಾದ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ಅಂಚನೆ ಆಡಳಿತ ಮುಕ್ತೇಶ್ವರ ದುರ್ಗದಾಸ್ ಅಡಪೆರೆಲ್ಲ ದುರ್ಗದಾಸ್ ಭಂಡಾರೆಲ್ಲ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ಅಂಚನೆ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಾ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಬಳ ಮೇರೆಲ್ಲ ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ಬೊಕ್ಕ ಮಣಿಕತ್ತಾಯ ಧೂಮಾದಿ ಬಂಟದ ದೈವದ ಆಡಳಿತ ಮುಕ್ತೇಶ್ವರ ನೆಂಚಿನ ಐತಪ್ಪ ಶೆಟ್ರು ದೇವಂದ ಬಳ್ಪ ಮೇರೆಲ್ಲ ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ಅಂಚನೆ ಮಣಿಕತ್ತಾಯ ಧೂಮಾದಿ ಬಂಟ ದೇವಸ್ಥಾನದ ಕಮಿಟಿದ ಮುಕ್ತೇಶ್ವರ ನೆಂಚ ಮರಿಕಾಪದ ಸುಬ್ಬಣ್ಣ ವಾಸುದೇವ ಒಳ್ಳೆಯವರೆಲ್ಲ ವಿಶೇಷವಾದ ಸ್ವಾಗತ ಅಂತಂದಿಲ್ಲ.
ಅಂಚನೆ ಬೊಕ್ಕೋರಿ ಮುಕ್ತೇಶ್ವರನ ಚಾವಡಿ ಬಯಲು ರವೀಂದ್ರ ಶೆಟ್ಟಿರೆಲ್ಲ ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ದೇವಸ್ಥಾನದ ಸದಾಶಿವ ನಾಯ್ಕರೆಲ್ಲ ಈ ಸಂದರ್ಭಡು ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ಅಂಚನೆ ದೇವಸ್ಥಾನದ ಶ್ಯಾಮ ವಿಠಲ್ ಮೇರೆಲ್ಲ ವಿಶೇಷವಾದ ಸ್ವಾಗತ ಅಂತಂದಿಲ್ಲ. ಬೊಕ್ಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಲಂಚಿನ ವಿಕ್ರಮ್ ದತ್ತರೆಲ್ಲ ಈ ಸಂದರ್ಭಡು ಸ್ವಾಗತ ಅಂತಂದು ಅಂಚನೆ ವೇದಿಕೆ ಇತ್ತಿನಂಚಿನ ಆಳಬೆ ಗೊತ್ತದ ಗುರಿಕಾರ ಅಂಚಿನ ರಾಮಣ್ಣ ಶೆಟ್ಟರೆಲ್ಲ ಅಂಚನೆ ಈ ಧರ್ಮನೇಮದ ಆಳಬೆ ಗೊತ್ತದ ಅಧ್ಯಕ್ಷರಾಯಂಚಿನ ದಯಾನಂದ್ ಮಾಡೇರೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತ ಅಂತಂದು ಅಂಚನೆ ಈ ಸಂದರ್ಭ ಇಡೀ ಬೈದಿನಂಚಿನ ಮಡಿಕತ್ತಾಯ ದುಮಾಜಿ ಮಂಟ ದೈವದ 14 ಮನತೆಲ್ಲ ವಿಶೇಷವಾದ ಸ್ವಾಗತ ಅಂತಂದು ಪ್ರತ್ಯೇಕ ಮಾದರಿಕೆಲ್ಲ ಎಂಗ್ಲಿಗೆ ಇಂಜ ವ್ಯವಸ್ಥೆಯನ್ನು ಈ ಪ್ರಚಾರನ ಪೊರ್ಲು ಮಂತದ ಕೊರ್ದು ಈ ಧರ್ಮನೇಮನ ಸಾಂಗವಾದ ನಡಪನಂಚಿನ ಒಂಜಿ ಕಾರಣ ರೂಪಿನಕ್ಕೆಲ್ಲ ಪತ್ರಕರ್ತರು ದೃಶ್ಯ ಮಾಧ್ಯಮ ಮೆಕ್ಲೆಲ್ಲ ಈ ಸಂದರ್ಭ ಆಳಬೆ ಗೊತ್ತದ ಪರವಾದ ವಿಶೇಷವಾದ ಸ್ವಾಗತ ಅಂತಂದು ಬತ್ತಿನ ಮಾತ್ರ ಎಲ್ಲ ಈ ಸಂದರ್ಭಗಳು ವಿಶೇಷವಾದ ಸ್ವಾಗತ ಅಂತಂದು ಈ ಕಾರ್ಯಕ್ರಮ ಮುಗಿದು ವಿಶೇಷವಾಗಿ ನಮ್ಮೆಲ್ಲರನ್ನು ಸ್ವಾಗತ ಮಾಡಿದಂತಹ ಈ ಒಂದು ಟ್ರಸ್ಟಿನ ಕಾರ್ಯದರ್ಶಿಗಳಾದ ಗಣೇಶ್ ಶೆಟ್ಟರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಈ ಒಂದು ಧರ್ಮನೇಮ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟ ಈ ರೀತಿ ಇದೆ. 16 ತಾರೀಕು ಜನವರಿ 2024 ಮಂಗಳವಾರ ಬೆಳಿಗ್ಗೆ ಗಂಟೆ 9ಕ್ಕೆ ಒಲೆ ಮುಹೂರ್ತ. 28/1/2024 ಆದಿತ್ಯವಾರ ಬೆಳಿಗ್ಗೆ ಗಂಟೆ 9ಕ್ಕೆ ಧರ್ಮನೇಮಕ್ಕೆ ಗೊನೆ ಮುಹೂರ್ತವನ್ನು ಅವರು ನಿರ್ಧರಿಸಿದ್ದಾರೆ. 30 ತಾರೀಕು ಜನವರಿ 2024 ಮಂಗಳವಾರ ಬೆಳಿಗ್ಗೆ ಗಂಟೆ 10ಕ್ಕೆ ಉಗ್ರಾಣ ಮುಹೂರ್ತ. ಅದರ ನಂತರ ಸಾಯಂಕಾಲ ಗಂಟೆ 5ಕ್ಕೆ ಹೊರೆಕಾಣಿಕೆಯ ಒಂದು ಕಾರ್ಯಕ್ರಮವನ್ನು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಸುಂಕದಗಟ್ಟೆ ಬೇಕರಿ ಬಳಿಯಿಂದ ಹೊರಟು ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಮಾರ್ಗವಾಗಿ ಅಲಬೆಗುತ್ತಿನ ಮನೆಗೆ ಬರುವುದೆಂದು ತೀರ್ಮಾನಿಸಿದ್ದಾರೆ. 1 ತಾರೀಕು ಫೆಬ್ರವರಿ 2024 ಗುರುವಾರ ಬೆಳಿಗ್ಗೆ ಗಂಟೆ 8:30ಕ್ಕೆ ಚಪ್ಪರ ಮುಹೂರ್ತ. ಗಂಟೆ 11ಕ್ಕೆ ಚಪ್ಪರ ಶುದ್ಧೀಕರಣ ಹಾಗೂ ದೀಪ ಪ್ರತಿಷ್ಠೆ. ಮಧ್ಯಾಹ್ನ ಗಂಟೆ 12:30ಕ್ಕೆ ಚಪ್ಪರ ಭೋಜನ. ಸಾಯಂಕಾಲ ಗಂಟೆ 4ಕ್ಕೆ ಕೊಪ್ಪರಿಗೆ ಮುಹೂರ್ತ. ಸಾಯಂಕಾಲ ಗಂಟೆ 5ಕ್ಕೆ ಶ್ರೀ ದೈವಗಳ ಭಂಡಾರ ಇರುವುದು. ಸಾಯಂಕಾಲ ಗಂಟೆ 6:30ಕ್ಕೆ 1ನೇ ತಾರೀಕಿದು ಫೆಬ್ರವರಿ ಧಾರ್ಮಿಕ ಸಭೆ ನಡೆಯಲಿರುವುದು. ಅದೇ ದಿನ ರಾತ್ರಿ ಗಂಟೆ 8:45ಕ್ಕೆ ಅನ್ನ ಸಂತರ್ಪಣೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಗಂಟೆ 9ರಿಂದ ಶ್ರೀ ವಿಠಲ್ ನಾಯ್ಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ನಡೆಯಲಿರುವುದು. 1ನೇ ತಾರೀಕು ನಡೆಯುತ್ತಿರುವ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಫೆಬ್ರವರಿ 1ನೇ ತಾರೀಕು ಸಾಯಂಕಾಲ 6:30 ಗಂಟೆಗೆ ಸರಿಯಾಗಿ ನಡೆಯಲಿರುವುದು. ಇದರಲ್ಲಿ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಲಿರುವರು. ಅತಿಥಿಗಳಾಗಿ ಇಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ನಮ್ಮ ತಂತ್ರಿಗಳಿಂದ ಶುರುವಾಗಿ ನಮ್ಮ ಇಲ್ಲಿಯ ರಾಜಕೀಯ ನೇತಾರರುಗಳು ಹಾಗೂ ವಿವಿಧ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಸರರು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ 2 ತಾರೀಕಿಗೆ ಬಹಳ ವಿಶೇಷವಾದ ಕಾರ್ಯಕ್ರಮ. ಫೆಬ್ರವರಿ 2, 2024 ಶುಕ್ರವಾರ ಬೆಳಿಗ್ಗೆ ಗಂಟೆ 10:30ಕ್ಕೆ ಶ್ರೀ ಮಡಿಕತ್ತಾಯ ದೈವದ ಧರ್ಮನೇಮ. ಆನಂತರ ಪ್ರಸಾದ ವಿತರಣೆ, ಪ್ರಸಾದ ಭೋಜನ ಮಧ್ಯಾಹ್ನ 1 ಗಂಟೆಯ ನಂತರ. ಸಾಯಂಕಾಲ ಗಂಟೆ 7ರಿಂದ ಭಜನಾ ಕಾರ್ಯಕ್ರಮ ನಾದ ಸಂಕೀರ್ತನ ಮಂಗಳೂರು ಇವರಿಂದ ನಡೆಯಲಿರುವುದು. ಅದೇ ದಿನ ರಾತ್ರಿ 7 ಗಂಟೆಗೆ ಪುನಃ ಶ್ರೀದೇವರ ಅನ್ನಪ್ರಸಾದ ನಡೆಯಲಿರುವುದು. ರಾತ್ರಿ ಗಂಟೆ 8ಕ್ಕೆ ಶ್ರೀ ಧೂಮಾವತಿ ಬಂಟ ದೈವಗಳ ಧರ್ಮನೇಮ, ಪ್ರಸಾದ ವಿತರಣೆ ಹಾಗೂ ದೈವಗಳ ಭಂಡಾರ ಇಳಿಯುವುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಧರ್ಮನೇಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡಬೇಕು. ಹಾಗೂ ಅಲಬೆಗುತ್ತು ಕುಟುಂಬಸ್ಥರು ನಡೆಸುತ್ತಿರುವ ಈ ಒಂದು ವಿಶೇಷವಾದ ಧರ್ಮನೇಮ ಕಾರ್ಯಕ್ರಮಕ್ಕೆ ಊರ ಹಾಗೂ ಪರವೂರ ಎಲ್ಲ ಭಕ್ತರು ಬಂದು ಅವರ ಈ ಕುಟುಂಬಸ್ಥರ ಒಂದು ಗೌರವಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು ಅಲಬೆ ಕುಟುಂಬಸ್ಥರ ಪರವಾಗಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಇಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಶ್ರೀ ಸತೀಶ್ ಕುಂಪಲ್ ಅವರು ಇದ್ದಾರೆ. ಅವರು ನಮ್ಮ ಈ ವರ್ಕಾಡಿ ಬ್ರಹ್ಮಕಲಶ
ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಒಂದೆರಡು ಮಾತನ್ನು ಈ ಧರ್ಮನೇಮದ ಕುರಿತಾಗಿ ಅವರು ಉದ್ದೇಶಿಸಿ ಮಾತನಾಡಬೇಕಾಗಿ ಅಲಬೆ ಕುಟುಂಬಸ್ಥರ ಪರವಾಗಿ ವಿಶೇಷವಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿರಂತರ ಆರಾಧನೆ ಮಲ್ಪನಂಚಿನ ಸುಬ್ರಾಯ ದೇವರೇನ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಲ್ತೊಂದು ಈ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನದ ಕುಟುಂಬಸ್ಥರನ್ನ ವರ್ಕಾಡಿದ ಅಲಬೆ ಗುತ್ತದ ಕುಟುಂಬಸ್ಥರನ್ನ ಪರವಾದ ಆಪನಂಚಿನ ಧರ್ಮ ನೇಮ ಅತ್ಯಂತ ಯಶಸ್ವಿಯಾದ ನಡಪಡುಂದಾಂಡ ಕುಟುಂಬದಕ್ಕಲು ಎಂಚ ಸಕ್ರಿಯವಾದ ಐನು ಬಾರಿ ಬಂಗೋಡು ಅತ್ತಂದಾಂಡ ಬಾರಿ ಶ್ರದ್ಧೆಡು ಭಕ್ತಿಡು ಆ ಒಂಜಿ ನೇಮನ ಮಲ್ಪೆರೆಗೆ ಸಂಪೂರ್ಣ ಪ್ರಯತ್ನ ಮಲ್ಪೆರ ಐತೊಟ್ಟಿಗೆ ಊರ್ದಕ್ಕಲು ಮಾತಾ ನಮ್ಮ ಸಮಾಜದ ಮಾತಾ ವರ್ಗದ ಜನಕುಲ್ಲ ಈ ಒಂಜಿ ಧರ್ಮನೇಮದ ಸಕ್ರಿಯ ಭಾಗವಹಿಸಿನ ಮುಖಾಂತರ ಆ ಧರ್ಮನೇಮ ನೇನು ಅತ್ಯಂತ ಯಶಸ್ವಿ ಮಲ್ಪೆರೆ ದೇವರನ್ನ ದೈವದ ಪ್ರಸಾದನ ಸ್ವೀಕಾರ ಮಲ್ಪೆರೆ ಮಾತೆರ್ಲ ಪೋಪನ ಅವಶ್ಯಕತೆ ಉಂಟು. ನಮ್ಮ ಮಾತೆರ್ಲ ಆ ಒಂಜಿ ಪುಣ್ಯ ಕಾರ್ಯಡು ಬಾರಿ ಪೊರ್ಲುಡು ಭಾಗವಹಿಸಿಗ ನಮ್ಮ ಕರ್ನಾಟಕ ಬೊಕ್ಕ ಕೇರಳದ ಈ ಗಡಿ ಪ್ರದೇಶದ ಈ ಮಧ್ಯಡು ನಮ್ಮ ತುಳುವೇರು ವಿಶೇಷವಾದ ನಮ್ಮ ಬೇತೆ ಬೇತೆ ಸಂಬಂಧಲಿನ ದಿವನ್ನಂಚಿನ ರಡ್ಡು ಈ ಗಡಿ ಪ್ರದೇಶಡು ಪುನಃ ನಮ್ಮ ಮಾತೆರ್ಲ ಈ ಒಂಜಿ ದೈವದ ಕಾರ್ಯ ತುಳುನಾಡು ದೈವದ ಕಾರ್ಯ ಭಾರಿ ಪ್ರಾಮುಖ್ಯವಾದ ನಮ್ಮ ದೈವದ ಕಾರ್ಯಡು ಮಾತೆರ್ಲ ಸಕ್ರಿಯವಾದ ಭಾಗವಹಿಸುವ ಅಂಚಾದ ಈ ನೇಮದ ವಿಶೇಷವಾದ ಧರ್ಮ ನೇಮ ಪಂಡ ಭಾರಿ ವಿಶೇಷವಾಯಿನಂಚಿನ ಒಂಜಿ ಧರ್ಮ ನೇಮ ಮಾತೆರೆಗ್ಲ ಮಲ್ಪೆರೆ ತಿಕ್ಕುಜಿ ಈ ಒಂಜಿ ನಮ್ಮ ಅಲಬೆ ಗುತ್ತು ದಕ್ಲೆಗೆ ಇಂಚಿತ್ತಿನ ಒಂಜಿ ಸೌಭಾಗ್ಯ ಈ ಧರ್ಮ ನೇಮ ಮಲ್ಪನ ಸೌಭಾಗ್ಯ ತೆಗೆದನು ಐತೊಟ್ಟಿ ಎಂಕ್ಲೆಗ್ಲ ನೇತೊಟ್ಟಿಗೆ ಸೇರುನ ದೈವದ ಪ್ರಸಾದನ ಸ್ವೀಕಾರ ಮಲ್ಪನಂಚಿನ ಪುಣ್ಯ ಭಾಗ್ಯ ಎಂಕ್ಲೆಗ್ಲ ನಿಕ್ಲು ಮಾತೆಲ್ಲ ಕೊಡ್ತಾರೆ. ಯಾನು ಆ ಒಂಜಿ ಗುತ್ತದ ಅಲಬೆ ಗುತ್ತದ ಮಾತ ಹಿರಿಯಕ್ಕಳಲ ಮಾತೆರ್ನಲ ಪರವಾದ ಯಾನ್ಲ ಒಂಜಿ ಈ ಬ್ರಹ್ಮಕಲಶೋತ್ಸವದ ಒಂಜಿ ಜವಾಬ್ದಾರಿದ ನೆಲೆಟ ನಿಕ್ಲಿನ ಮಾತೆರ್ಲ ವಿನಂತಿ ಮಲ್ಪನು. ನಮ್ಮ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿ ಆಪನೆಗೆ ನಮ್ಮ ಮಾತೆಲ್ಲ ಒಟ್ಟು ಸೇರಿದು ನಮ್ಮ ಮಾತ ಜನಕಲ್ನೆಲ್ಲ ಪ್ರೀತಿ ವಿಶ್ವಾಸನ ಗಳಿಸೊಂದು ಪೊರ್ಲುಡು ಮಲ್ಪಗ ಅಂಚನೆ ಈ ಒಂಜಿ ಧರ್ಮನೇಮಲ ಬಾರಿ ಪೊರ್ಲುಡು ಆಪನೆಗೆ ನಂಗೆ ನಮ್ಮ ಪೂರೆಲ್ಲ ಸಕ್ರಿಯವಾದ ಭಾಗವಹಿಸಿನ ಮುಖಾಂತರ ದೈವದ ಪ್ರಸಾದನ ಸ್ವೀಕಾರ ಮಲ್ಪಗ ಈ ಸಂದರ್ಭದ ಪನೊಂದು ಈ ಒಂಜಿ ಧರ್ಮನೇಮ ಅತ್ಯಂತ ಯಶಸ್ವಿ ಆಡಂದು ದೇವರಡೆ ಅಂತ ಪ್ರಾರ್ಥನೆ ಮಲ್ಪ. ದಿನೇಶ್ ತಂತ್ರಿ ನಮ್ಮನ್ನು ಉದ್ದೇಶಿಸಿದ ಒಂಜಿ ಎರಡು ಪಾತ್ರ ಪನೊಡುದು ಅರಡು ಕೇಳೊಂದುಲ್ಲೆ ಭಕ್ತರಿಗೆಲ್ಲ ಒಂಜಿ ನಮ್ಮ ಆ ಸುಬ್ರಾಯ ದೇವರನ್ನು ವಂದನೆ ಮಂತಂದು ಅದೇ ರೀತಿ ಅಮೆರಿಕ ಸಾಹೇಬ್ ಬಂದು ದೇವರ ಮನಸಾರೆ ಸುಗಿತಂದು ಆರೋಗ್ಯ ಸುಧಾಕರ ಮಾತಾಡಲ್ಲ ಒಂದು ರೀತಿ ಆ ಕಡೆ ಎಲ್ಲ ರೀತಿಯ ಒಂದು ಅನುಗ್ರಹ ಚಿಕ್ಕೋದು ಬಕ್ಕಂಚ ಬಂದಾಗ ಮುಲ್ಪ ಈ ಧರ್ಮ ನೇಮ ಅಂತ ಬಂದಾಗ ಸಂಹಿತ ಅಂದಿದ್ದು ಅಪಗಂಚ ಬಂದಾಗ ಅವು ಯೋಗ್ಯತೆ ಒಂದು ನೆಟ್ಟು ಒಂದು ಹೊಂದಾಣಿಕೆ ಉಂಟು ಅಂತ ಯೋಗದ ಬೋದು ಯೋಗ್ಯತೆ ತಪ್ಪೋದು ಅಂತಾಗ ಮಾತಾಡಲ್ಲ ಒಂದು ಯೋಗ ಬರಂದು ಮೂರು ಬಂದಾಗ ಎಲ್ಲ ಕೊಡ್ಪ ಬಂದಾಗ ಧರ್ಮ ನೇಮ ಸಾಧ್ಯನೇ ಇದ್ದಿ ದಾರಿ ಬಂದಾಗ ಒಂದು ಅದು ಪವಿತ್ರವಾದ ಒಂದು ವಿಷಯ ಧರ್ಮ ಅಂತ ಬಂದಾಗ ಹೆಚ್ಚು ಬಂದಾಗ ಧರ್ಮ ನಮ್ಮ ರಕ್ಷಣೆ ಮಾಡ್ಬೋದು, ನಮ್ಮ ಧರ್ಮದ ರಕ್ಷಣೆ ಮಾಡ್ಬೋದು. ಪ್ರತಿಯೊಂದು ವಿಷಯ ನಮ್ಮ ಧರ್ಮ ಬಂದ ಆ ಒಂದು ಸಂದರ್ಭಗಳು ಈ ಧರ್ಮ ನೇಮಗಳು ಧರ್ಮ ಹೊರತ ಬಂದಾಗ ನಮ್ಮ ಐದು ಅನಾಥ ಜಾಗಕ್ಕೆ ಪ್ರತಿಯೊಂದು ವಿಷಯ ಇಲ್ಲ ಒಂದು ಎಲ್ಲ ಏಳು ವರ್ಷದ ಅಲ್ಪ ವರ್ಷದ ಒಂದು 15 ಪ್ರಾಯದ ಬದಲ ಆ ಕಡೆ ಮನಸ್ಸಿಗೆ ಸಂತೋಷ ಬರುತ್ತಾ ಅನ್ನೋ ಒಂದು ವಿಷಯನೇ ಧರ್ಮ. ಈ ಧರ್ಮ ಮುಳದಿಂದ ಬೊಕ್ಕ ಇಲ್ಲ ನಲ್ತೊಂದು ನಲ್ಪೋದು ಅಂತ ಬಂದಾಗ ಈ ಧರ್ಮದ ಮಗು ವಿಶೇಷವಾದ ಒಂದು ಆಚಾರ ಉಂಟು ವಿಚಾರ ಉಂಟು. ಆ ವಿಚಾರ ಪ್ರಕಾರ ಧರ್ಮ ನೇಮ ಬೇಕಲ್ಲ ಒಂದು ಸೌಭಾಗ್ಯ ಅಂತ ಬಂದ ನಮ್ಮ ಅಂಚಾದ ಬಂದಾಗ ಎಲ್ಲ ದಿವಸಗಳು ಫೆಬ್ರವರಿ 15ನೇ ತಾರೀಕು ಆಪರಂಚಿನ ಇದರಿಂದ ಪಕ್ಕ ಎಲ್ಲ ಫೆಬ್ರವರಿ 15ನೇ ತಾರೀಕು ಆಪರ ಧರ್ಮ ನೇಮನು ಸಂತೋಷದ ದೈವ ಸ್ವೀಕಾರ ಮಾಡ್ತದೆ. ಆ ಕುಟುಂಬಕ್ಕೂ ಸೌಭಾಗ್ಯ ಆರೋಗ್ಯ ಮತ್ತು ದಯಪಾದ ಸಾಧ ನಿರಂತರವಾದ ಆ ದೈವದ ಪ್ರಸಾದ ಸ್ವೀಕಾರ ಆಪಿದ ಆ ಕಡೆ ಅನುಗ್ರಹ ಕೊದ್ದು ಆ ಕಡೆ ಸಂಪೂರ್ಣ ಸಂತೋಷವನ್ನು ಸ್ವೀಕಾರ ಮಾಡ್ತದೆ. ವಿಶೇಷವಾದ ಧರ್ಮ ನೇಮದ ದೈವಗಳು ಆ ಕಡೆಗೆ ಕುಟುಂಬ ದೈವದ ಒಟ್ಟಿಗೆ ಧರ್ಮ ಮರಿಕಟ್ಟಾಯ ಬಂದ ಧರ್ಮ ದೈವಲ್ಲ ಆ ಕಡೆ ಸಂಪೂರ್ಣ ಅನುಗ್ರಹ ಕೊದ್ದು ಈ ಆ ಕಡೆ ಆರೋಗ್ಯ ಕುಟುಂಬನು ಒಂದು ಒಳ್ಳೆಯ ಆದರ್ಶಪರ ಕುಟುಂಬ ಅಂತ ಮಲ್ಪಾದ ಮಾತಾಡಗಳ ಎಡ್ಡೆ ರೀತಿಯ ಒಂದು ಅನುಗ್ರಹ ಸಿಕ್ಕಿದ್ದು ಮಿಟ್ಟಿಗೆ ಈ ಆ ಕಡೆ ಆ ಕುಟುಂಬವನ್ನು
ವಿಶೇಷವಾದ ಬೆಳಗೊಂದು ಆ ಕುಟುಂಬ ರಕ್ಷಣೆಗೊಂದು ಕುಟುಂಬದ ಕಾದಂದು ಸಂತೋಷದ ಒಂದು ಜೀವನ ಕೊಡುವ ಮುಳ್ಳಗೆ ಒಂದು ವಿಶೇಷವಾದ ಒಂದು ಅನುಗ್ರಹ ಆ ಪರಮಾತ್ಮ ಅದು ಒದಗಿಸಿಕೊಳ್ಳಲು ಅಶುಭ್ರ ಒದಗಿಸಿಕೊಳ್ಳಲು ಒಂದು ಬಂದು ಅಲ್ಲಿ ಮಾತಾಡ ಮುಗಿತದೆ ಯಾವುದು ವೇದಿಕೆ ಮಾತಾಡಗಳ ಅತಿಥಿಗಳಿಗೆ ನಾನು ಸೊಲ್ಮೇಲೆ ಎರಡು ಮಾತಾಡ ಮುಗಿಪೆ ಮರಿ ಪ್ರಭಾಕರ್ ರೈಗಳು ಈ ಅಲಬೆಗುತ್ತದ ಒಂಜಿ ಸದಸ್ಯನ ಆರ್ನೊಂಜಿ ನೇತೃತ್ವ ನಡತೊಂದುಂಡು ಈ ಒಂಜಿ ಕಾರ್ಯಕ್ರಮಗ್ ನಿಕ್ಲು ಮಾತೆರ್ಲ ಸಹಕಾರ ಮಂತೊಂದು ಎಲ್ಲೊಂಜಿ ನಡಪುನಂಚಿತ್ತನ 21 ನಂಚಿತ್ತನ ಸತೀಶ್ ಕುಂಪಲ ಆರ್ನ ನೇತೃತ್ವ ನಡಪುನಂಚಿತ್ತನ ಈ ಬ್ರಹ್ಮಕಲಶ ಕಾರ್ಯಕ್ರಮಗ್ ಮಾತೆರ್ಲ ಬತ್ತದ ಸಹಕಾರ ಮಂತದ್ದು ಈ ಒಂಜಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆವಡು ನಮ್ಮ ಕಾವಿ ಸುಬ್ರಾಯದ ಮಾತೆರ್ಲ ನಿಖಲ್ನೊಟ್ಟಿಗೆ ಇತ್ತೊಂದು ನಿಖಲ ಒಂಜಿ ಕಾರ್ಯಕ್ರಮಕ್ಕೆ ಸಕ್ರಿಯವಾದ ಇಂಕುಲ್ಲ ಭಾಗವಹಿಸುವ ಇನಿ ಆಲಬೆ ಗುತ್ತುಡು ಫೆಬ್ರವರಿ 1 ಬುಕ 2 ದಿನ ನಡಪುನ ಧರ್ಮ ನೇಮದ ಪತ್ರಿಕಾಗೋಷ್ಠಿನ ಇನಿ ಮುಲ್ಲೆತ್ತದು ಕೊನೆಯ ಹಂತಗೆತ್ತದ ಈ ಸಂದರ್ಭಡು ಬತ್ತಿನಂಚಿನ ಪತ್ರಿಕಾ ಮಾಧ್ಯಮ ಬುಕ್ಕ ದೃಶ್ಯ ಮಾಧ್ಯಮ ಮಕ್ಕಳು ಆಯ್ನಾತ್ ಪ್ರಚಾರ ಕೊರ್ದು ಭಕ್ತಾಭಿಮಾನಿಗಳು ಧರ್ಮ ನೇಮಡು ಭಾಗವಹಿಸಲಿಕ್ಕ ಮಲ್ಪಡು ಬಂದು ಪನ್ನೊಂದು ಅಂಚೆನೆ ಈ ಊರ್ದ ಸಂಘ ಸಂಸ್ಥೆಗಳು ಆಯ್ನಾತ್ ಎಂಕ್ಲೆಗ್ ಸಹಕಾರ ಅವೇ ರೀತಿ ಈ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಭಕ್ತಾಭಿಮಾನಿಗಳು ಪೂರ ಇತ್ತನೆ ಸಹಕಾರ ಕೊರೊಂದುಳ್ಳರು ನಾನೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊರಡೊಂದು ಅಕ್ಲಡ ವಿನಂತಿ ಮಲ್ತೊಂದು ವೇದಿಕೆಡಿತ್ತನ ಮಾತ ನಮ್ಮ ತಂತ್ರಿ ದಿನೇಶ್ ತಂತ್ರಿ ಮೇರೆಗೆ ಆಳಬೆ ಗುತ್ತು ಪರವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದಲ್ಲೇ ಅಂಚೆನೆ ವೇದಿಕೆ ಸೇರಿದಿತ್ತಿನ ಮಾತ ಗಣ್ಯ ವ್ಯಕ್ತಿಗಳಿಗೆಲ್ಲ ಒಂದೇ ಸಾಲಡು ಧನ್ಯವಾದನ ಪನ್ನೊಂದು ಆಲಬೆ ಗುತ್ತದ ಪರವಾದ ಮಾತರಿಗಳ ಧನ್ಯವಾದ ಸಮರ್ಪಣೆ ಮಾಡ್ತೊಂದಲ್ಲೇ ಅಂಚನೆ ಮೂಲು ಬತ್ತು ಸೇರಿದಿತ್ತಿನ ಮಾತ ಭಕ್ತಾಭಿಮಾನಿಗಳ ಧನ್ಯವಾದ ಪನ್ನೊಂದು ಅದೇ ರೀತಿ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ನಕ್ಲೆಗಳ ಆಲಬೆ ಗುತ್ತು ಪರವಾದ ಧನ್ಯವಾದನು ಸಮರ್ಪಣೆ ಮಾಡ್ತೊಂದಲ್ಲೇ.